ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಈ ಒಂದು ಶಾಕ್ ಕೊಟ್ಟಾಗ, ಅಂದರೆ ಬೇಲನ್ನ ಕ್ಯಾನ್ಸಲ್ ಮಾಡಿದಾಗ, ಕೇವಲ ಅದು ದರ್ಶನ್ಗೆ ವಾರ್ನಿಂಗ್ ಕೊಟ್ಟಿರಲಿಲ್ಲ, ಜೊತೆಗೆ ಹೈಕೋರ್ಟ್ಗೂ ವಾರ್ನಿಂಗ್ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಡಿ ಬಾಸ್ಗೆ ಅಂದ್ರೆ ದರ್ಶನ್ಗೆ ಕೊಟ್ಟಂತಹ ಟ್ರೀಟ್ಮೆಂಟ್, ಅಂದ್ರೆ VIP ಟ್ರೀಟ್ಮೆಂಟ್ಗೂ ಕೂಡ ವಾರ್ನಿಂಗ್ ಕೊಟ್ಟಿತ್ತು. ಯಾಕೆ ಒಬ್ಬ ಅಪರಾಧಿಗೆ ಈ ರೀತಿ ನೀವು VIP ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಾ? ಹಾಗೇನಾದ್ರೂ ಈ ಬಾರಿ ಕೊಟ್ರೆ ಆ ಸೂಪ್ರಿಡೆಂಟ್ ಅಂದ್ರೆ ಜೈಲ್ ಸೂಪ್ರಿಡೆಂಟ್ ಅನ್ನೇ ಸಸ್ಪೆಂಡ್ ಮಾಡಬೇಕಾಗುತ್ತದೆ ಎನ್ನುವ ವಾರ್ನಿಂಗ್ ಕೊಟ್ಟಾಗಿದೆ. ಹೀಗಾಗಿ ಈ ಬಾರಿ ಡಿ ಬಾಸ್ ಮೇಲೆ ಸುಪ್ರೀಂ ಕೋರ್ಟ್ ಹದ್ದಿನ ಕಣ್ಣಿಟ್ಟಿದೆ. ಹೈಕೋರ್ಟ್ ನಲ್ಲಿ ಕೂಡ ಮುಂದೆ ನಡೆಯುವ ಟ್ರಯಲ್ ನಲ್ಲಿ ಅಲ್ಲೋಲ ಕಲ್ಲೋಲವಾಗಲಿದೆ. ಈ ಒಂದು ಕೇಸ್ ಈಗ ಹೈ ಪ್ರೊಫೈಲ್ ಆಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿಯೂ ಕೂಡ ಪ್ರತಿಯೊಬ್ಬ ಪೊಲೀಸರು ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಈಗ ನಾನು ತೋರಿಸುತ್ತಿರುವ ಆ ಒಂದು ಕೊನೆಯ ಸೆಲ್ ನನ್ನ ನೋಡಿ. ಹೌದು, ಆ ಒಂದು ಸ್ಪೆಷಲ್ ಸೆಲ್ ನಲ್ಲೇ ದರ್ಶನ್ ಅವರನ್ನ ಕೂಡ ಈಗ ಅಲ್ಲಿ ಇಡಲಾಗಿದೆ. ಪವಿತ್ರ ಗೌಡ ಇನ್ನೊಂದು ಸೆಲ್ ನಲ್ಲಿದ್ರೆ, ಉಳಿದ ಆರೋಪಿಗಳು ಈ ಸೆಲ್ ನಲ್ಲಿದ್ದಾರೆ. ಇಲ್ಲಿ ಈಗ CCTV ಕ್ಯಾಮೆರಾಗಳು ಹದ್ದಿನ ಕಣ್ಣಿನಿಟ್ಟು ಅವರ ಪ್ರತಿಯೊಂದು ಮೂವ್ಮೆಂಟ್ ಅನ್ನ ಅಬ್ಸರ್ವ್ ಮಾಡುತ್ತಿವೆ. ಹೀಗಾಗಿ ಪೊಲೀಸರು ಈಗ ದರ್ಶನ್ ಅನ್ನ ಒಬ್ಬ ನಾರ್ಮಲ್ ಕೈದಿಯ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ, ಆರೋಪಿ ಹಾಗೆ ಕಾಣುತ್ತಿದ್ದಾರೆ. ಇಲ್ಲಿ ಅವರಿಗೆ ಯಾವುದೇ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡುತ್ತಿಲ್ಲ. ಜೈಲಿನಲ್ಲಿ ಕೊಡುತ್ತಿರುವ ಊಟವನ್ನೇ ಕೊಡಲಾಗುತ್ತಿದೆ. ಯಾವುದೇ ರೀತಿಯ ಐಷಾರಾಮಿ ಅವರಿಗೆ ಸಿಗುತ್ತಿಲ್ಲ, ಯಾವುದೇ ಸವಲತ್ತು ಕೂಡ ಸಿಗುತ್ತಿಲ್ಲ. ಹೀಗಾಗಿ ದರ್ಶನ್ ಪರಿಸ್ಥಿತಿ ನಿಜಕ್ಕೂ ಚಿಂತಾಜನಕವಾಗಿದೆ ಅಂತಾನೆ ಹೇಳಬಹುದು. ಆದರೆ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ನಲ್ಲಿ ಈ ಕೇಸ್ ಯಾವ ಒಂದು ರೂಪ ಪಡೆಯಲಿದೆ ಅನ್ನೋದನ್ನ ನಾವು ಕಾಯಬೇಕಿದೆ ಅಷ್ಟೇ. ಅಲ್ಲಿಯವರೆಗೆ ಜೈಲು ಊಟ ಗತಿಯಾಗಬಹುದು, ಜೈಲೇ ಗತಿಯಾಗಬಹುದು. ಅಷ್ಟಕ್ಕೂ ಈ ಪರಪ್ಪನ ಅಗ್ರಹಾರ ಜೈಲು ಎಷ್ಟು ಭಯಂಕರವಾಗಿದೆ, ಅಲ್ಲಿ ನಡೆಯುವ ಒಂದೊಂದು ಇಂಚಿಂಚು ಮಾಹಿತಿ ನೀವು ತಿಳಿದುಕೊಳ್ಳಲೇಬೇಕು. ಈ ಎಲ್ಲ ಕೆಲವು ಅಚ್ಚರಿಯ ವಿಷಯಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮನುಷ್ಯನಿಗೆ ದುಡ್ಡಿಗಿಂತ ಹೆಚ್ಚು ಪ್ರೀತಿ ಇರುವುದು ಸ್ವಾತಂತ್ರ್ಯದ ಮೇಲೆ. ಮನುಷ್ಯನಿಗೆ ಎಲ್ಲವೂ ಕೊಟ್ಟು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಆ ಜೀವನವೇ ನರಕ. ಹೌದು, ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನು ಅವನಿಂದ ಕಿತ್ತುಕೊಳ್ಳುವುದೇ ಈ ಜೈಲು. ನಿಮಗೆ ದುಡ್ಡು, ಒಳ್ಳೆಯ ಊಟ, ಚಿನ್ನ, ಬೆಳ್ಳಿ ಎಲ್ಲ ಕೊಟ್ಟು ಒಂದು ಜೈಲಿನಲ್ಲಿ ಇರುವಂದ್ರೆ ಅದು ಇರಲು ಸಾಧ್ಯವೇ ಸ್ನೇಹಿತರೆ? ಒಂದು ಮಾತು ನೆನಪಿರಲಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾವುದೇ ಒಂದು ತಪ್ಪು ಮಾಡಿದ ತಕ್ಷಣ ಇಂಥವರನ್ನ ನೇರವಾಗಿ ಜೈಲಿಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಮೊದಲು ಆ ವ್ಯಕ್ತಿ ಮಾಡಿದ ತಪ್ಪನ್ನ ಅರ್ಥ ಮಾಡಿಕೊಂಡು ಅವನ ಮೇಲೆ ಒಂದು ಚಾರ್ಜ್ ಶೀಟ್ ತಯಾರಾಗುತ್ತದೆ. ಆಮೇಲೆ ಆ ವ್ಯಕ್ತಿಯನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆ ವ್ಯಕ್ತಿ ಮಾಡಿದ ತಪ್ಪನ್ನು ಸಾಬೀತು ಆದಾಗ ಮಾತ್ರ ಕೋರ್ಟ್ನಲ್ಲಿ ಜಡ್ಜ್ ಆ ತಪ್ಪಿಸ್ತನಿಗೆ ಶಿಕ್ಷೆಯನ್ನ ಕೊಡುತ್ತಾರೆ. ತದನಂತರವೇ ಅಂತಹ ವ್ಯಕ್ತಿಯನ್ನ ಜೈಲಿಗೆ ಅಟ್ಟಲಾಗುತ್ತದೆ. ಒಂದು ವೇಳೆ ತಪ್ಪು ಮಾಡಿದ ವ್ಯಕ್ತಿಗೆ ಬೇಲ್ ಸಿಗಲಿಲ್ಲ ಅಂದ್ರೆ ಅಂತಹ ವ್ಯಕ್ತಿಯನ್ನ ಮಾತ್ರ ಜೈಲಿಗೆ ಕಳಿಸಲಾಗುತ್ತದೆ. ಅವನ ಮೇಲೆ ಹಾಕಿದ್ದ ಕೇಸನ್ನ ಕೋರ್ಟ್ ನಲ್ಲಿ ಟ್ರಯಲ್ ಕೂಡ ನಡೆಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ, ಆ ಕಲ್ಪ್ರಿಟ್ ಜೈಲಿನಲ್ಲಿ ಜೀವನ ಮಾಡಬೇಕಾಗುತ್ತದೆ. ಮೊದಲ ಬಾರಿಗೆ ಕಾರಾಗೃಹವನ್ನು ಪ್ರವೇಶಿಸಿದಂತಹ ವ್ಯಕ್ತಿಗೆ ಈ ಒಂದು ಲೋಕ ನಿಜಕ್ಕೂ ನರಕವೇ ಆಗಿರುತ್ತದೆ. ಕಾರಣ, ಅಂತಹ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಕಾರಾಗೃಹಕ್ಕೆ ಬಂದಾಗ ಕಾರಾಗೃಹದ ನಿಯಮದ ಪ್ರಕಾರ ಮೊದಲು ಕಾರಾಗೃಹದ ವೈದ್ಯರು ಅವನ ದೈಹಿಕ ಹಾಗೂ ಮಾನಸಿಕ ಪರೀಕ್ಷೆಯನ್ನ ಮಾಡುತ್ತಾರೆ. ಅಂದ್ರೆ ಮೆಡಿಕಲ್ ಅಂಡ್ ಮೆಂಟಲ್ ಟೆಸ್ಟ್ ನಡೆಯುತ್ತದೆ. ತದನಂತರ ಅವರ ಬಟ್ಟೆಗಳನ್ನ ಪರೀಕ್ಷೆ ಮಾಡಲಾಗುತ್ತದೆ. ಆಮೇಲೆ ರಿಜಿಸ್ಟರ್ ಬುಕ್ ನಲ್ಲಿ ಅವರ ಹೆಸರಿನ ಜೊತೆ ಫಿಂಗರ್ ಪ್ರಿಂಟ್ಸ್ ಕೂಡ ತೆಗೆದುಕೊಳ್ಳಲಾಗುತ್ತದೆ. ಇದಾದ ನಂತರ ಜೈಲಿನ ಹೊಸ ಬಟ್ಟೆಯನ್ನ ಅಂದ್ರೆ ಯೂನಿಫಾರ್ಮ್ ಅನ್ನ, ನಂಬರ್ ಅನ್ನ ಹಾಗೂ ಒಂದು ಜೈಲ್ ಕೊಠಡಿಯನ್ನು ಕೂಡ ನಿಯಮಿತವಾಗಿ ಕೊಡಲಾಗುತ್ತದೆ. ಸಿನಿಮಾಗಳಲ್ಲಿ ಸಹಜವಾಗಿ ನೀವು ಒಬ್ಬ ವ್ಯಕ್ತಿಯನ್ನ ಜೈಲಿಗೆ ಕಳಿಸಿದಾಗ ಅವನ ಯೂನಿಫಾರ್ಮ್ ಅನ್ನ ನೀವು ನೋಡಿರುತ್ತೀರಾ. ಅದೇ ರೀತಿ ಬಟ್ಟೆಯನ್ನ ಒಬ್ಬ ಕೈದಿಗೆ ಕೊಡಲಾಗುತ್ತದೆ. ಜೊತೆಗೆ ತಕ್ಕ ಮಟ್ಟದ ಹಾಸಿಗೆಯನ್ನು ಕೂಡ ಕೊಡಲಾಗುತ್ತದೆ. ಕಡಿಮೆ ಅವಧಿಗೆ ಒಂದು ವೇಳೆ ಕೈದಿ ಹೋದರೆ ಕೆಲವೊಮ್ಮೆ ಅಂತಹ ಕೈದಿಗಳಿಗೆ ಬಟ್ಟೆಗಳನ್ನು ಕೂಡ ಕೊಡಲಾಗುವುದಿಲ್ಲ. ಸಾಮಾನ್ಯವಾಗಿ
ಹೆಚ್ಚಾಗಿ ಜೈಲಿನಲ್ಲಿ ಇರುವಂತಹ ಕೊಠಡಿ ಅಂದ್ರೆ ಬ್ಯಾರಕ್ ಸೆಲ್ಗಳಲ್ಲಿ ಒಬ್ಬ ಕೈದಿಯಿಂದ ಹಿಡಿದು 100 ಕೈದಿ ಇರುವಂತಹ ಸೆಲ್ಲುಗಳು ಕೂಡ ಕಾರಾಗೃಹದಲ್ಲಿ ಇರುತ್ತವೆ. ಇವೆಲ್ಲವೂ ಆ ಕೈದಿ ಎಷ್ಟು ಖತರ್ನಾಕ್ ಹಾಗೂ ಅವನು ಮಾಡಿದ ತಪ್ಪಿಗೆ ಅನುಸಾರವಾಗಿ ಈ ಸೆಲ್ಲುಗಳನ್ನ ಅಲಾಟ್ ಮಾಡಲಾಗುತ್ತದೆ. ಅಲ್ಲಿಯೂ ಕೂಡ ತುಂಬಾ ಕೆಟ್ಟದಂತಹ ಸೆಲ್ಲುಗಳು, VIP ಸೆಲ್ಲುಗಳು ಕೂಡ ಇರುತ್ತವೆ. ಇವೆಲ್ಲವೂ ಆ ಕೈದಿಯ ವರ್ಚಸ್ಸಿನ ಮೇಲೆ ಹೋಗುತ್ತದೆ. ಜೈಲಿನಲ್ಲಿ ಎಲ್ಲ ತರಹದ ಕೈದಿಗಳು ಇರುತ್ತಾರೆ. ಒಳ್ಳೆಯ ಕೈದಿಗಳು, ಕೆಟ್ಟ ಕೈದಿಗಳು, ದುಷ್ಟ ಕೈದಿಗಳು. ಇದೆಲ್ಲ ಅವರು ಸಮಾಜದಲ್ಲಿ ಮಾಡಿದ ತಪ್ಪಿನಿಂದ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿರುತ್ತಾರೆ. ಕೆಲವರಿಗಂತೂ ಈ ಜೈಲು ಎರಡನೇ ಮನೆ ಆಗಿರುತ್ತದೆ. ಪದೇ ಪದೇ ತಪ್ಪುಗಳನ್ನು ಮಾಡಿ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಿರುತ್ತಾರೆ. ಇಂಥವರಿಗೆ ಅಲ್ಲಿನ ಸಿಬ್ಬಂದಿಯು ಕೂಡ ಒಂದು ತರಹದ ಸ್ನೇಹಿತರಾಗುತ್ತಾರೆ. ಅವರುಗಳು ಏನಾದರೂ ಪ್ರಭಾವಿಗಳಾಗಿದ್ದರೆ ಜೈಲಿನ ಒಳಗೆ ಇದ್ದರೂ ಕೂಡ ಹೊರಗೆ ಏನೆಲ್ಲ ನಡೆಯುತ್ತಿದೆ ಅನ್ನುವ ಮಾಹಿತಿ ಅವರಿಗೆ ಸಿಗುತ್ತದೆ. ಜೊತೆಗೆ ಸಿಗರೇಟು, ಗುಂಡು, ಒಳ್ಳೆಯ ಬಿರಿಯಾನಿ, ಊಟ ಇದೆಲ್ಲ ಮಾಮೂಲು ಕೊಟ್ಟರೆ ಜೈಲಿನಲ್ಲಿಯೂ ಕೂಡ ನಿಮಗೆ ಇದನ್ನೆಲ್ಲ ನೀವು ಅನುಭವಿಸಬಹುದು. ಅಂತಹ ಸುದ್ದಿಗಳನ್ನ ನೀವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಹಾಗೂ ಟಿವಿ ನ್ಯೂಸ್ಗಳಲ್ಲಿ ನೋಡುತ್ತಾನೆ ಇರುತ್ತೀರಾ. ಹೆಚ್ಚಾಗಿ ಜೈಲುಗಳಲ್ಲಿ ಕಾಮನ್ ಆಗಿರುವಂತಹ ಟಾಯ್ಲೆಟ್ಗಳು, ಬಾತ್ರೂಮ್ಗಳು ಕೂಡ ಇರುತ್ತವೆ. ಇಲ್ಲಿಯೇ ಹೆಚ್ಚಾಗಿ ಕೈದಿಗಳು ಸ್ನಾನವನ್ನ ಮಾಡುತ್ತಾರೆ. ವಾರಕ್ಕೊಮ್ಮೆ ಸರದಿ ಪ್ರಕಾರ ಕೈದಿಗಳಿಂದಲೇ ಪೊಲೀಸರು ಈ ಬಾತ್ರೂಮ್ಗಳನ್ನ, ಟಾಯ್ಲೆಟ್ಗಳನ್ನು ಕೂಡ ತೊಳಸುತ್ತಾರೆ. ಹಾಗೆಯೇ ಅಡುಗೆ ಮಾಡಲು ಕೂಡ ಕೈದಿಗಳ ಸಹಾಯವನ್ನು ಪೊಲೀಸರು ಪಡೆದು ಅವರಿಗೆ ಅಡುಗೆ ಮಾಡಿಸಿ ತಕ್ಕ ಮಟ್ಟದ ಆಹಾರವನ್ನ ಸರಬರಾಜು ಮಾಡುತ್ತಾರೆ. ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಮಾಂಸದ ಊಟ ಕೂಡ ಇಲ್ಲಿ ಕೈದಿಗಳಿಗೆ ನೀಡಲಾಗುತ್ತದೆ. ಇಲ್ಲಿನ ಊಟ ರುಚಿ ತಕ್ಕ ಮಟ್ಟಕ್ಕೆ ಇರುತ್ತದೆ. ನೀವು ಬಯಸಿದ ಹಾಗೆ ಇಲ್ಲಿ ನಿಮಗೆ ಊಟ ಕೂಡ ಸಿಗುವುದಿಲ್ಲ. ನಿಯಮದ ಪ್ರಕಾರ ಅಲ್ಲಿ ಎಷ್ಟು ಊಟ ಕೊಡಬೇಕಾಗುತ್ತದೆಯೋ ಅಷ್ಟೇ ಊಟವನ್ನ ಒಬ್ಬ ಕೈದಿಗೆ ಕೊಡಲಾಗುತ್ತದೆ. ತಿಂಗಳಿಗೊಮ್ಮೆ ಇಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನು ಭೇಟಿಯಾಗಲು ಕೂಡ ಅವಕಾಶ ಇರುತ್ತದೆ. ಅವರೇ ಬಂದು ನಿಮಗೆ ಭೇಟಿ ಮಾಡಿ ಕೆಲವೊಮ್ಮೆ ನಿಮಗೆ ಇಷ್ಟವಾದ ಊಟವನ್ನ ಕೊಟ್ಟು ಹೋಗುವ ಅವಕಾಶ ಕೂಡ ಕಾರಾಗೃಹದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ. ಭಾರತದ ಎಲ್ಲಾ ರಾಜ್ಯಗಳಲ್ಲಿಯ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ದೊರಕುವ ಸೌಕರ್ಯಗಳು ಹೆಚ್ಚು ಕಡಿಮೆ ಒಂದೇ ತರ ಇರುತ್ತವೆ. ಜೈಲುಗಳಲ್ಲಿ ಅಡುಗೆ ಮನೆ ಇರುತ್ತದೆ. ಇಲ್ಲಿ ದೊರೆಯುವ ಊಟ ಸಾಧಾರಣ ಮಟ್ಟದ್ದು. ಆರೋಗ್ಯವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಆಟದ ಬಯಲು, ಜಿಮ್ ಕೂಡ ಕೆಲವೊಮ್ಮೆ ಇರುತ್ತದೆ. ಪ್ರಾಥಮಿಕ ಮಟ್ಟದ ಶಿಕ್ಷಣವನ್ನು ಸಾಧಾರಣವಾಗಿ ಕೈದಿಗಳಿಗೆ ಕೊಡಲಾಗುತ್ತದೆ. ಕಾರಾಗೃಹದಲ್ಲಿಯೇ ಹಲವಾರು ಗ್ರಂಥಾಲಯಗಳು ಕೂಡ ಇರುತ್ತವೆ. ಟಿವಿ ನೋಡಲು ಕೂಡ ಇಲ್ಲಿ ಅವಕಾಶ ಇರುತ್ತದೆ. ಸಾಧಾರಣ ಚಿಕಿತ್ಸಾಲಯಗಳು ಅಲ್ಲದೆ ಮನೋರೋಗಿಗಳಂತಹ ಕಾಯಿಲೆಗಳ ಚಿಕಿತ್ಸೆಗಳು ಸೌಲಭ್ಯ ಇರುತ್ತದೆ. ಮನೋರಂಜನೆಗೆ ಕ್ರೀಡಾಕೂಟ ಮತ್ತು ಚರ್ಚಾಕೂಟಗಳಿಗೂ ಕೂಡ ಇಲ್ಲಿ ಏರ್ಪಾಡುಗಳು ಇರುತ್ತವೆ. ಕಾರಾಗೃಹದಲ್ಲಿಯೂ ಕೂಡ ದೀಪಾವಳಿ, ದಸರಾವನ್ನು ಕೂಡ ಆಚರಿಸುತ್ತಾರೆ. ಹಾಗೆಯೇ ಸ್ವಾತಂತ್ರ್ಯೋತ್ಸವವನ್ನು ಕೂಡ ಇಲ್ಲಿ ಆಚರಿಸಲಾಗುತ್ತದೆ. ಕೈದಿಗಳಿಗೆ ವೃತ್ತಿ ತರಬೇತಿ ಕೊಡಲಾಗುತ್ತದೆ. ಸಾಮಾನ್ಯವಾಗಿ ಜೈಲುಗಳಿಗೆ ಹೊಂದಿಕೊಂಡು ಕೈದೋಟಗಳು ಅಥವಾ ಕೃಷಿ ಕ್ಷೇತ್ರಗಳು ಕೂಡ ಇರುತ್ತವೆ. ಅಲ್ಲಿಗೆ ಕೈದಿಗಳಿಗೆ ಬಿಟ್ಟು ಅವುಗಳನ್ನು ಮಾಡಲು ಹೇಳುತ್ತಾರೆ. ಭಾರತದಲ್ಲಿ ಕಾರಾಗೃಹದಲ್ಲಿ ಸಾಮಾನ್ಯವಾಗಿ ನೂಲುವುದು, ನೇಯ್ಗೆ, ಹೊಲಿಗೆ, ಜಮಖಾನೆ ತಯಾರಿಕೆ, ಡೈರಿ ತಯಾರಿಕೆ, ಬಡಗಿ ಕೆಲಸ, ಬೆತ್ತದ ಕೆಲಸ, ಮುದ್ರಣ, ಸಾಬೂನು ತಯಾರಿಕೆ ಮುಂತಾದ ಕೈಗಾರಿಕೆಗಳಲ್ಲಿ ಕೈದಿಗಳನ್ನ ಕೆಲಸಕ್ಕೆ ತೊಡಗಿಸಲಾಗುತ್ತದೆ.